ಕರಿನ ಮರ್ಯಾದದ ವರ್ಷದ ಹಾನಿಗೂ ಸಂಬಂಧಪಟ್ಟಿಲ್ಲಕ ಮಾನ್ಯ ಸಂಸದರಿನ ಅನುದಾನದಡಿಟ್ಟು 5 ಲಕ್ಷ ರೂಪಾಯಿ ಖರ್ಚು ಆಯ್ರ ಉಪ್ಪುನ ಪೆರ್ಮನ್ನೂರು ತೋಡ್ದಳ ಗಂಡಿ ತಾದಿದ ಕಾಂಕ್ರೀಟ್ ಕಾಮಗಾರಿಗೂ ಶಿಲಾನ್ಯಾಸ ಕಾರ್ಯಕ್ರಮ ಸೋಮವಾರ ನಡೆದನು. ಸುರುಕು ಊರ್ದ ಹಿರಿಯರು ತಾರಾಯಾಕದ ಸಂಪ್ರದಾಯದ ಚಾಲನೆ ಕೊರಿಯರು. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಶಿಲಾನ್ಯಾಸ ನಡಪಾಯರು. ಈ ಪೊರ್ತು ಪಾತೆರ್ನ ಶ್ರೀ ಸಂತೋಷ್ ಕುಮಾರ್ ರೈ ಗ್ರಾಮದ ಅಭಿವೃದ್ಧಿಡು ಬಿಜೆಪಿ ಪಕ್ಷ ಒವ್ವೇ ರೀತಿಡ್ಲ ರಾಜಕೀಯ ಮಲ್ತದಿಜಿ ಬರ್ಸದ ಹಾನಿಗೂ ಸಂಬಂಧಪಟ್ಟಿಲ್ಲಕ ಮಾನ್ಯ ಸಂಸದರಿನ ವಿಶೇಷ ನಿಧಿ ತಡಿಟ್ಟು ಕುಡ್ಲ ಕ್ಷೇತ್ರದ 28 ಗ್ರಾಮಲೆಗೆ ಬೋಡಾಯಿನ ಪರಿಸರಲಿಡು ಅಭಿವೃದ್ಧಿ ಬೇಲೆ ಮಲ್ಪೆರೆ ಅನುದಾನನು ಬಿಡುಗಡೆ ಮಲ್ತದನ್ ಪಂಡ ತೆರಿಪಾಯರು. ಅದೇ ರೀತಿ ಅವರ ವಿಶೇಷ ನಿಧಿಯಲ್ಲಿ ಕೂಡ ನಮಗೆ ಹಣ ಕೊಟ್ಟಿದ್ದಾರೆ. ನಮ್ಮ ದೊಡ್ಡ ಕ್ಷೇತ್ರ 28 ಗ್ರಾಮಗಳುಂಟು. ನಗರಸಭೆ ಟೌನ್ ಪಂಚಾಯತ್ ಎಲ್ಲ ಹಿಡಿದು 28 ಆಗ್ತದೆ. ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಎಲ್ಲಿ ಅವಶ್ಯಕತೆ ಉಂಟು ಅಲ್ಲಿ 5 ಲಕ್ಷ 3 ಲಕ್ಷ 10 ಲಕ್ಷ ಈ ರೀತಿಯಲ್ಲಿ ಬೇರೆ ಬೇರೆ ವಿಭಾಗ ಮಾಡಿ ಹಣವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಲ್ಲಾಲ ನಗರಸಭೆಯ ಗಂಡಿ ತೋರ್ದಲ್ಲ ಇದಕ್ಕೆ ಕೂಡ 5 ಲಕ್ಷ ರೂಪಾಯಿ ಹಣವನ್ನು ಇಟ್ಟಿದ್ದೇವೆ. ಇದರ ಶಿಲಾನ್ಯಾಸವನ್ನು ಮಾಡ್ತಾಯಿದ್ದೇವೆ. ಈ ಕೆಲಸ ಕೂಡ ನಾಳೆ ನಾಡ್ದು ಸ್ಟಾರ್ಟ್ ಆಗ್ತದೆ. ಉತ್ತಮ ಕಾಂಟ್ರಾಕ್ಟರ್, ಸಮಸ್ಯೆ ಇಲ್ಲ. ಅದರೊಂದಿಗೆ ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅಭಿವೃದ್ಧಿಯಲ್ಲಿ ರಾಜಕೀಯ ಎಂದು ನಾವು BJPಯವರು ಮಾಡಲಿಲ್ಲ, ನಾವು ಯಾರು ಕೂಡ ಮಾಡೋದಿಲ್ಲ. ಎಲ್ಲಿ ಅವಶ್ಯಕತೆ ಉಂಟು ಅದನ್ನು ಮಾಡಿ. ಈಗ ನಮ್ಮ ಅಧ್ಯಕ್ಷ ಚಂದ್ರಾಸ್ ಪಂಡಿತ ಅವರ ಹೃದಯದಲ್ಲಿ ಉಂಟು ಎಲ್ಲ ಕಡೆಯಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು. ಅವರಿಗೆ ಹೆಗಲು ಕೊಟ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥ ಬೇರೆ ಬೇರೆ ಮಿನಿಸ್ಟರ್ ಕೈಯಿಂದ ಅನುದಾನವನ್ನು ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಕ್ಷೇತ್ರ ಬಿಜೆಪಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಪಾತೆರಂದು ಗಂಡಿ ಪರಿಸರದ ಜನಕ್ಲೆಗ್ ಈ ತಿನಟ ಸಮರ್ಪಕವಾಯಿನ ತಾದಿ ತಿಕ್ಕದಿಜಿ ಮಾನ್ಯ ಸಂಸದರಿನ ಅನುದಾನಡು ತಾದಿ ನಿರ್ಮಾಣ ಮಲ್ಪೆರೆ ಇಂದಿರ್ದು ತುಂಬುದ ಅಧ್ಯಕ್ಷರ ಮುಖಾಂತರ ಮನವಿ ಮತದಿದ್ದ ಅವಿಕ ಸ್ಪಂದಿಸಾಯಿನ ಸಂಸದರಿನ ಆಸೆದಂಚ ಈ ಶಿಲಾನ್ಯಾಸದ ಪೂರ್ತುಡು ತಂಕ್ ಅಧ್ಯಕ್ಷ ಸ್ಥಾನ ತಿಕ್ಕದನ ತನ್ನ ಯೋಗ ಆದುಂಡು ಕ್ಷೇತ್ರದೊಡ್ಮೆ ತಾದಿ ಅಭಿವೃದ್ಧಿ ಬೊಕ್ಕ ಬೇತೆ ಕಾಮಗಾರಿಲೆಗ್ ಒಟ್ಟುಗು 45 ಲಕ್ಷ ರೂಪಾಯಿ ಅನುದಾನ ತಿಕ್ಕದುಂಡು. ಈ ಅನುದಾನನು ಸಮರ್ಪಕವಾದ ಬಳಕೆ ಮಲ್ತೊಂದು ಅಭಿವೃದ್ಧಿ ಕಾರ್ಯಾಲಯನು ಆಯ್ನಾತ ಬೇಗ ಲೋಕಾರ್ಪಣೆ ಮಲ್ಪಂದ್ ಪಂಡಿರು. ಹಲವಾರು ವರ್ಷದಿಂದ ರಸ್ತೆಯನ್ನೇ ಕಾಣದಂಥ ಈ ಪ್ರದೇಶದಲ್ಲಿ ಇವತ್ತು ಒಂದು ಸಂಸದರ ನಿಧಿಯನ್ನು ತಂದು ಈ ಭಾಗಕ್ಕೆ ಒಂದು ರಸ್ತೆಯನ್ನು ಮಾಡುವಂಥ ಯೋಗವನ್ನು ನಮಗೆ ಒಳ್ಳೆ ಬಂದಿದೆ. ಯಾಕಂತೇಳಿದ್ರೆ ನಮ್ಮ ಮಾನ್ಯ ಸಂತೋಷ್ ಕುಮಾರ್ ಅವರ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ನಾನು ಅವರ ಹತ್ರ ಒಂದು ಮನವಿ ಮಾಡಿದ್ದೆ. ಗಂಡಿ ಭಾಗಕ್ಕೆ ನಮಗೆ ಒಂದು ರಸ್ತೆಯನ್ನು ಮಾನ್ಯ ಸಂಸದರ ನಿಧಿಯಿಂದ ಮಾಡಿಕೊಡಬೇಕು ತಾವುಗಳಂತ ಅವರ ಹತ್ರ ನಾನೊಂದು ಮನವಿಯನ್ನು ಮಾಡಿದ್ದೆ. ಆವಾಗ ನಾನು ಕಾರ್ಯಕರ್ತನಾಗಿದ್ದೆ. ಅಧ್ಯಕ್ಷ ಸ್ಥಾನ ನನಗೆ ಸಿಕ್ಕಿರಲಿಲ್ಲ. ಅವರು ಮಾನ್ಯ ಸಂಸದರ ನಿಧಿಯಿಂದ ಎಲ್ಲ ಇಡೀ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ 27 ಗ್ರಾಮಕ್ಕೂ ಕೂಡ ಅವರು ಅನುದಾನವನ್ನು ಇಟ್ಟಾಗ ನಮ್ಮ ಮನವಿಯನ್ನು ಪುರಸ್ಕರಿಸಿ ನಮ್ಮ ಈ ಭಾಗಕ್ಕೂ ಒಂದು 5 ಲಕ್ಷ ರೂಪಾಯಿ ಅನುದಾನವನ್ನು ಅವರು ಮಾನ್ಯ ಸಂಸದರ ನಿಧಿಯಿಂದ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಇವತ್ತು ಶಿಲಾನ್ಯಾಸ ಮಾಡುವ ಸಂದರ್ಭದಲ್ಲಿ ಮಾತ್ರ ನನಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದಂಥದ್ದು ಅದೊಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ ಅವರು ಎಲ್ಲ ಕಷ್ಟಪಟ್ಟು ಸಾಧಾರಣ 1,26 ಲಕ್ಷ ರೂಪಾಯಿ ಅನುದಾನವನ್ನು ಅವರ ನೇತೃತ್ವದಲ್ಲಿ ತಂದಿದ್ದಾರೆ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ. ಅದನ್ನೀಗ ಶಿಲಾನ್ಯಾಸ ಮಾಡುವಂಥ ಯೋಗ ಮಾತ್ರ ನನಗೆ ಸಿಕ್ಕಿದೆ. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ಆರೋಗ್ಯ ಪಕ್ಕ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಂಟಿ, ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಶ್ರೀ ಹೇಮಂತ್ ಶೆಟ್ಟಿ ದೇಳಕಟ್ಟೆ, ಶ್ರೀ ರಾಜೇಶ್ ಗಟ್ಟಿ, ಶ್ರೀ ವೆಂಕಪ್ಪ ಚೌಟ, ಶ್ರೀ ದೇವದಾಸ್ ಕಾಯಂಗಳ, ರಜನೀಶ್ ಪಂಡಿತ್ ಹೌಸ್ ಇಂಚಿತ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.